ನಾನು ವಿಧಾನಸಭಾ ಚುನಾವಣೆಗೆ ಹಿಂದುತ್ವಕ್ಕಾಗಿ ಸ್ಪರ್ಧಿಸ್ತಾ ಇದ್ದೇನೆ. ನೀವು ಹಿಂದುತ್ವ ವಿಚಾರಧಾರೆಯನ್ನು ಕಡೆಗಣಿಸಿದ್ದೀರಿ ಎಂದು ಶ್ರೀರಾಮ್ ಸೇನೆಯ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಕಾರ್ಯಕರ್ತರಿಗೆ ಶಕ್ತಿ ತುಂಬಲು ಈ ಸ್ಪರ್ಧೆ 7-8 ಕ್ಷೇತ್ರದ ಅಧ್ಯಯನ ಮಾಡಿದ್ದು ಕಾರ್ಕಳ ಕೂಡ ಬಂದು ಈ ತಿಂಗಳ ಕೊನೆಗೆ ಅಧಿಕೃತವಾಗಿ ಘೋಷಣೆ ಮಾಡುತ್ತೇನೆ. ಕಾರ್ಕಳದ ಓಡಾಟ ಅಲ್ಲಿನ ಶಾಸಕರಿಗೆ ಸಹ್ಯವಾಗುತ್ತಿಲ್ಲ. ಕಾರ್ಯಕರ್ತರಿಗೆ ಕೇಸು ಹಾಕೋದು, ಹೆದರಿಸೋದನ್ನು ಮಾಡ್ತಾರೆ. ಇದು ಶೋಭೆ ತರಲ್ಲ. ನೀವು ಹೆದರಿದ್ದೀರಿ. ಹಿಂದುತ್ವ ನೈತಿಕತೆ ಇದ್ದರೆ ಹೆದರಿಸುವ ಅವಶ್ಯಕತೆ ಇರಲಿಲ್ಲ. ನಮ್ಮ ಕಾರ್ಯಕರ್ತರ ಮೇಲೆ ಕೊಲೆ ಕೇಸುಗಳನ್ನು ಹಾಕುತ್ತಿದ್ದೀರಿ. ಸುನಿಲ್ ಕುಮಾರ್ ಚುನಾವಣೆ ಮೊದಲೇ ಸೋಲೊಪ್ಪಿಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಕೂಡ ಇದನ್ನೇ ಅಂದು ಮಾಡಿತ್ತು. ನೀವು ಅದನ್ನೇ ಮಾಡ್ತೀರಾ ಎಂದು ಪ್ರಶ್ನಿಸಿದ್ದಾರೆ ಮುತಾಲಿಕ್. ಈ ಬಾರಿ ನಾನು ಸ್ಪರ್ಧೆ ಮಾಡೋದನ್ನ ಈಗಾಗಲೇ ಎಲ್ಲ ಕಡೆಗೆ ನಾನು ಹೇಳ್ತಾ ಬಂದಿದ್ದೀನಿ. ಬರುವಂಥ ವಿಧಾನಸಭಾ ಚುನಾವಣೆಯ ಸ್ಪರ್ಧೆ ಮಾಡಬೇಕು ಹಿಂದುತ್ವಕ್ಕಾಗಿ. ಹಿಂದೂ ವಿಚಾರಧಾರೆಯನ್ನು ಕಡೆಗಣಿಸಿದ್ದಕ್ಕಾಗಿ, ಹಿಂದೂ ವಿಚಾರದ ಸಂಘಟನೆಗಳನ್ನು ಕಡೆಗಣಿಸಿದ್ದಕ್ಕಾಗಿ ಹಿಂದುತ್ವ ಪ್ರಖರವಾಗಿ ವಿಧಾನಸಭೆಯಲ್ಲಿ ಮಂಡಿಸುವಗೋಸ್ಕರ ಮತ್ತು ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ, ಸುರಕ್ಷತೆ ಹಿನ್ನೆಲೆಯಲ್ಲಿ ನಾನು ಸ್ಪರ್ಧೆ ಮಾಡುವಂಥದ್ದು ನಿರ್ಧಾರ ಮಾಡಿದ್ದೀನಿ. ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ಒಂದು 7-8 ಕ್ಷೇತ್ರಗಳಲ್ಲಿ ಈಗ ಅಧ್ಯಯನ, ಸರ್ವೆ, ಅದರ ಸಂಬಂಧಪಟ್ಟಾಗಿ ಪ್ರವಾಸ ಮಾಡ್ತಾ ಕಾರ್ಕಳವು ಕೂಡ ಒಂದು. ಕಾರ್ಕಳದಲ್ಲಿ ಈಗಾಗಲೇ ನಾನು ಒಂದು 5-6 ರೌಂಡು ಪ್ರವಾಸ ಮಾಡಿದ್ದೆ. ಒಳ್ಳೆ ಅಭಿಪ್ರಾಯ, ಒಳ್ಳೆ ರೆಸ್ಪಾನ್ಸ್ ಚೆನ್ನಾಗಿದೆ. ಆ ಹಿನ್ನೆಲೆಯಲ್ಲಿ ಈಗ ಹೆಚ್ಚು ಕಡಿಮೆ ಈ ತಿಂಗಳ ಕೊನೆಗೆ ಯಾವ ಕ್ಷೇತ್ರ ಅಂತ ಉಡುಪಿಯಲ್ಲಿ ಮಾತನಾಡಿದ ಪ್ರಮೋದ್ ಮುತಾಲಿಕ್, ಕಾರ್ಕಳದಲ್ಲಿ ಬೂತ್ ವೈಸ್ ಸಂಘಟನೆ ಮಾಡ್ತಾ ಇದ್ದೇವೆ. ಭ್ರಷ್ಟಾಚಾರ, ಡೋಂಗಿ ಹಿಂದುತ್ವದ ವಿರುದ್ಧ ಈ ಸ್ಪರ್ಧೆ. ಲವ್ ಜಿಹಾದ್, ಗೋ ಕಳ್ಳತನ ಕಾರ್ಕಳದಲ್ಲಿ ಹೆಚ್ಚುತ್ತಿದೆ. 3000 ಮತ ಸಿಗಲ್ಲ ಅಂತ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ. ಕಾರ್ಕಳದಲ್ಲಿ ಸಕಾರಾತ್ಮಕ ನಗುಮುಖದ ಸ್ವಾಗತ ಸಿಕ್ಕಿದೆ. ಅವರಿಗೆ ಅಧಿಕಾರದ ದುಡ್ಡಿನ ಅಹಂಕಾರ ಸೊಕ್ಕು ಬಂದಿದೆ. ದೌರ್ಜನ್ಯ ನಿಲ್ಲಿಸಿ ಅತೃಪ್ತರನ್ನು ಕರೆದು ಮಾತಾಡಿಸಿ ಸರಿಪಡಿಸಿಕೊಳ್ಳಿ. ಅವರು ದ್ರೋಹ ಮಾಡಿದ್ದಾರೆ. ಜಿಲ್ಲಾ ಸಂಚಾಲಕನಿಂದ ರಾಜ್ಯ ಸಂಚಾಲಕ ಮಾಡಿದ್ದು ನಾನು. ನನಗೂ ಅವರಿಗೂ ಮಾತನಾಡುವುದು ಏನೂ ಉಳಿದಿಲ್ಲ. ಬಿಜೆಪಿಯನ್ನೇ ತಿದ್ದುತ್ತೇನೆ, ಕಾಂಗ್ರೆಸ್ ಸೇರಲ್ಲ. ಮೋದಿಯಂತೆ ಕರ್ನಾಟಕದಲ್ಲೂ ಬಿಜೆಪಿ ಆಡಳಿತ ಕೊಡಬೇಕು. ಮನೆ ಮನೆಗೆ ಹೋಗಿ ಜೋಳಿಗೆ ಹಿಡಿದು ಮತ ಭಿಕ್ಷೆ ಬೇಡುತ್ತೇನೆ ಎಂದು ಪ್ರಮೋದ್ ಮುತಾಲಿಕ್ ಹೇಳಿದರು. ನನಗೆ ನನ್ನ ಜೊತೆಗೆ ಮಾತಾಡುವಂಥ ಆ ಮಾನಸಿಕತೆ ನಾನೂ ಇಲ್ಲ, ಅವರೂ ಇಲ್ಲ. ಆ ಛಾತಿ ಇಲ್ಲ. ಏನಂತ ಮಾತಾಡ್ತಾರೆ? ದ್ರೋಹ ಮಾಡಿದಂಥವ್ರು. ನಾನು ಹೇಳ್ತೀನಿ, ದ್ರೋಹ ಮಾಡಿದ್ವಿ. 2004ನೇ ಇಸ್ವಿ ಇಲ್ಲಿ ಬಂದಂಥದ್ದು, ಅವರನ್ನು ಬೆಳೆಸಿದಂಥವು ನಾನೇ. ಅವರನ್ನು ಸಂಪೂರ್ಣವಾಗಿ ಒಬ್ಬ ಜಿಲ್ಲಾ ಸಂಚಾಲಕರ, ಬಜರಂಗ ದಳದ ಜಿಲ್ಲಾ ಸಂಚಾಲಕನಿಂದ ಹಿಡಿದು ರಾಜ್ಯ ಸಂಚಾಲಕವರೆಗೆ ಮಾಡಿದಂಥವು ನಾನು. 4 ಸಲ ಗೆದ್ದಂಥ ವ್ಯಕ್ತಿ ಅಲ್ಲಿ ಚುನಾವಣೆಗೆ ಹೋಗಿ ಗೆದ್ದ ನಂತರ ಪ್ರಮೋದ್ ಮುತಾಲಿಕರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನಾದರೂ ಅವ್ರಿಗೆ ಬೇಕಾ ಬೇಡ ಅನ್ನುವಂಥ ಒಂದು ಸೌಜನ್ಯತೆ ಇಲ್ಲದಂತ ದ್ರೋಹ ಮಾಡಿದಂಥವ್ರು ಪ್ರಮೋದ್ ಮುತಾಲಿಕನಿಗಲ್ರಿ. ಹಿಂದುತ್ವಕ್ಕೆ ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದು ಒಂದು ಒಂದು ಭೇಟಿ, ಒಂದು ಕಾಲು, ಒಂದು ಮಾತನಾಡುವಂಥ ಸೌಜನ್ಯ ತೋರಿಸ್ತಿದೆ. ಇನ್ನು ನನ್ನಂಥವನಿಗೆ ಮಾಡಿದಂಥ ಇನ್ನು ಕಾರ್ಯಕರ್ತರ ಕಥೆ ಇದ್ರ ಮೇಲೆ ಯೋಚನೆ ಮಾಡಬೇಕು. ಇನ್ನು ಮುಂದೆ ಬೇರೆ ಬೇರೆ ಇನ್ನು ಪಠಾಣ್ ಸಿನಿಮಾದ ಬೇಶರಂ ರಂಗ್ ಹಾಡೋ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವಂತಹ ಪ್ರಮೋದ್ ಮುತಾಲಿಕ್, ಬೇಶರಂ ರಂಗ್ ವಿರುದ್ಧದ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಈಗಾಗಲೇ ಬಾಯ್ಕಾಟ್ ಪಠಾಣ್ ಹೋರಾಟಕ್ಕೆ ನಾವು ಬೆಂಬಲಿಸಿದ್ದೇವೆ. ಕೇಸರಿ ಬಣ್ಣವನ್ನು ಬೇಶರಂ ರಂಗ್ ಎಂದು ಹೇಳಿದ್ದಾರೆ. ಅದರ ಅರ್ಥ ಕೇಸರಿ ಬಣ್ಣ ಅಂದರೆ ನಾಚಿಕೆಗೇಡು ಎಂದಾಯಿತು. ಈ ಚಿತ್ರದಲ್ಲಿ ನಾಯಕಿ ಅತ್ಯಂತ ಅಶ್ಲೀಲ, ಅಸಭ್ಯ, ಕಡಿಮೆ ಬಟ್ಟೆ ಧರಿಸಿದ್ದಾರೆ. ಎಲ್ಲರೂ ನಾಚಿಕೆ ಪಡಬೇಕಾದ ದೃಶ್ಯ ಸಿನಿಮಾದಲ್ಲಿದೆ. ಬಾಲಿವುಡ್ ಸಿನಿಮಾಗಳು ಮೇಲಿಂದ ಮೇಲೆ ಇಸ್ಲಾಮೀಕರಣ ಹೇಳ್ತವೆ, ನಾಸ್ತಿಕವಾದ, ಕಮ್ಯುನಿಸಂ ಹೇಳ್ತವೆ. ಬಾಲಿವುಡ್ಗೆ ದಾವೂದ್ ಬೆಂಬಲವಾಗಿದ್ದಾನೆ. ವ್ಯವಸ್ಥಿತವಾಗಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಲಾಗುತ್ತಿದೆ. ಪಿಕೆ ಸಿನಿಮಾದಲ್ಲೂ ಹಿಂದೂ ದೇವರುಗಳ ಅವಹೇಳನ ಮಾಡಲಾಗಿತ್ತು. ಪಾಕಿಸ್ತಾನ ಹುಡುಗನ ಜೊತೆ ಹಿಂದೂ ಹುಡುಗಿಯ ಪ್ರೀತಿ ತೋರಿಸ್ತಾರೆ. ಯಾಕೆ ಭಾರತದಲ್ಲಿ ಯಾರು ಹುಡುಗರು ಸಿಗಲ್ವಾ? ಪಾಕಿಸ್ತಾನ ಹುಡುಗನೇ ಬೇಕಾ? ಪಾಕಿಸ್ತಾನ ತುಂಬ ಚೆನ್ನಾಗಿದೆ ಅನ್ನೋ ದೃಷ್ಟಿಗೆಯನ್ನು ಬಿತ್ತುತ್ತಿದ್ದಾರೆ. ಈ 3 ಜನ ಖಾನ್ಗಳು ದೇಶದ್ರೋಹಿಗಳು. ಇವರು ಹಿಂದೂ ಧರ್ಮದ್ರೋಹಿಗಳು. ಭಾರತೀಯ ಹಿಂದೂ ಸಂಸ್ಕೃತಿಯನ್ನು ನಾಶ ಮಾಡಲು ಸಿನಿಮಾ ಮಾಡ್ತಾರೆ ಎಂದು ವಾಗ್ದಾಳಿ ನಡೆಸಿದರು. ಕೇಸರಿ ಬಣ್ಣಕ್ಕೆ ಬೇಶರಂ ರಂಗ್ ಅಂತ ಹೇಳಿದ್ದಾರೆ. ನಾಚಿಕೆಗೇಡಿನ ಬಣ್ಣದ ಆ ಸಿನಿಮಾ ಹಾಡಿನಲ್ಲಿ ಇದೆ. ಎರಡನೇದು ಅತ್ಯಂತ ಅಶ್ಲೀಲ, ಅಸಭ್ಯವಾಗಿ
ಕಡಿಮೆ ಬಟ್ಟೆ ಹಾಕಿ ಎಲ್ಲರೂ ನಾಚಿಕೆ ಪಡಬೇಕಾದಂತಹದ್ದು ಆ ದೃಶ್ಯ ಇದೆ. ಆ ದೃಶ್ಯಕ್ಕೂ ನಮ್ಮ ವಿರೋಧ. ಇನ್ನು ಮೇಲಿಂದ ಮೇಲೆ ಈ ಬಾಲಿವುಡ್ ಸಿನಿಮಾದ ಹಿಂದೆ ಇರುವಂತಹದ್ದು ಇಸ್ಲಾಮೀಕರಣ, ನಾಸ್ತಿಕವಾದ, ಕಮ್ಯುನಿಸ್ಟರು ಮತ್ತು ದಾವೂದಿದ್ದಾರೆ. ಸೊ ಇದು ವ್ಯವಸ್ಥಿತವಾಗಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಮಾಡ್ತಾ ಇರುವಂತಹ ಕುಕೃತ್ಯ. ಹಾಗಾಗಿ PK ಸಿನಿಮಾ ಉದಾಹರಣೆಗೆ, PK ಸಿನಿಮಾದಲ್ಲಿ ಅಮೀರ್ ಖಾನ್ ಮಾಡಿದಂಥದ್ದು ನಮ್ಮ ದೇವತೆಗಳನ್ನು ಎಷ್ಟು ಅಸಹ್ಯವಾಗಿ ಇದು ಮಾಡಿದ್ರು. ಯಾವನೋ ಪಾಕಿಸ್ತಾನ ತಂದು ನಮ್ಮ ಹಿಂದೂ ಹುಡುಗಿನ, ಭಾರತದಲ್ಲಿರುವಂಥ ಹಿಂದೂ ಹುಡುಗಿನ ಜೊತೆಗೆ ಪ್ರೀತಿ ತೋರಿಸ್ತಾರೆ. ಯಾಕೆ ಭಾರತದಲ್ಲಿ ಹುಡುಗರು ಸಿಗ್ಲಿಲ್ಲ, ಪಾಕಿಸ್ತಾನ ಹುಡುಗನೇ ಬೇಕಾಯ್ತು. ಅಂದ್ರೆ ಪಾಕಿಸ್ತಾನ ಒಳ್ಳೇದಿದೆ ಅನ್ನುವಂಥ ದೃಷ್ಟಿಕೋನ ಇವರದಲ್ಲ. ಈ 3 ಜನ ಖಾನ್ಗಳಿಂದ ದೇಶದ್ರೋಹಿಗಳು, ಧರ್ಮದ್ರೋಹಿಗಳು, ಹಿಂದೂ ದ್ರೋಹಿಗಳು. ನಮ್ಮ